ಉಚ್ಚಿಲದ ಕುಂಚೂರು ಶ್ರೀ ದುರ್ಗಾ ದೇವಸ್ಥಾನದಲ್ಲಿ ಪ್ರತಿಷ್ಠಾ ವರ್ಧಂತಿ ಉತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು. ಕ್ಷೇತ್ರದ ತಂತ್ರಿಗಳಾದ ವೇದಮೂರ್ತಿ ಕುತ್ಯಾರು ಕೇಂಚ ಶ್ರೀಧರ ತಂತ್ರಿಗಳ ನೇತೃತ್ವದಲ್ಲಿ ಅರ್ಚಕ ವೇದಮೂರ್ತಿ ಹರಿಕೃಷ್ಣ ಉಡುಪ ಅವರ ಸಹಕಾರದೊಂದಿಗೆ ಬೆಳಗ್ಗೆ ಪ್ರಧಾನ ಹೋಮ, ನವಕ ಕಲಶ, ವರ್ಧಂತಿ ಪೂಜೆ, ಮಧ್ಯಾಹ್ನ ಮಹಾಪೂಜೆ ಮತ್ತು ಅನ್ನಸಂತರ್ಪಣೆ ಹಾಗೂ ರಾತ್ರಿ ದೊಡ್ಡ ರಂಗ ಪೂಜೆ, ಬಲಿ ಮಹೋತ್ಸವ ನಡೆಯಿತು. ಈ ಸಂದರ್ಭ ದೇಗುಲದ ಆಡಳಿತಾಧಿಕಾರಿ ಮಮತಾ ವೈಶೆಟ್ಟಿ, ನಡಿಮನೆ ದೇವರಾಜರಾವ್ ಸೇರಿದಂತೆ ಊರ ಪರವೂರ ಭಕ್ತರು ಭಾಗಿಯಾಗಿದ್ದರು.